ತಿಮ್ರೋಡಿಗೆ ಶಾಕ್ ಕೊಟ್ಟ ಎಸ್ಐಟಿ ಸರ್ಚ್ ವಾರೆಂಟ್ ಪಡೆದು ಅವನ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ಇಂದು ಮಹತ್ವದ ಒಂದು ಬೆಳವಣಿಗೆ ಆಗಿದೆ. ದೂರುದಾರ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಇದೀಗ ಹೋರಾಟಗಾರ ಅಂತ ಬಿಂಬಿಸುತ್ತಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಆರೋಪಿ ಚಿನ್ನಯ್ಯ ಜೊತೆ ಎಸ್ಐಟಿ ಅಧಿಕಾರಿಗಳು ಉಜಿರೆ ಬಳಿ ಇರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಪಡೆದ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯ ಮೇಲೆ ಪರಿಶೋಧನೆ ಸ್ಥಳ ಮಹಜರು ನಡೆಸಲು ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ. ಆರೋಪಿಯಾಗಿರುವ ದೂರದಾರ ಚಿನ್ನಯ್ಯ ಜೊತೆಗೆ ಎಸ್ಐಟಿ ತಂಡ ತಿಮ್ರೋಡಿ ಮನೆಯನ್ನ ಪ್ರವೇಶಿಸಿದ್ದಾರೆ. ಚಿನ್ನಯ್ಯ ನೀಡಿದ ಮಾಹಿತಿ ಆಧರಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಶೋಧ ನಡೆಯುತ್ತಿದೆ. ಚಿನ್ನಯ್ಯ ವಿಚಾರ ವೇಳೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಆಶ್ರಯ ನೀಡಲಾಗಿತ್ತು ಎನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿತ್ತು. ಆರೋಪಿ ಚಿನ್ನಯ್ಯ ಉಳಿದುಕೊಂಡಿದ್ದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಅನ್ನ ಪಡೆದು ತಿಮ್ರೋಡಿ ಮನೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಮೇಲೆ ದಾಳಿ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಸ್ಐಟಿ ಅಧಿಕಾರಿಗಳು ಮಂಗಳೂರು, ಬಂಟ್ವಾಳ, ಪುತ್ತೂರು ಭಾಗದಿಂದ ಪೊಲೀಸರನ್ನು ಕರೆಸಿಕೊಂಡಿದ್ದಾರೆ. ನೆನಪಿರಲಿ, ಯಾಕಂದ್ರೆ ತಿಮ್ಮ ರೌಡಿ ಅಂತ ಅನಿಸಿಕೊಂಡಿರುವ ಈ ಮಹೇಶ್ ಶೆಟ್ಟಿಗೆ ಹಲವಾರು ರೌಡಿ ಗ್ಯಾಂಗ್ಗಳ ಸಂಬಂಧ ಇದೆ. ಮೇಲಾಗಿ ಈ ಒಬ್ಬ ರೌಡಿ ಶೀಟರ್ ಅಂತ ಈಗಾಗಲೇ ಗುರುತಿಸಿಕೊಂಡಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯವಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಎಂಟ್ರಿ ಕೊಟ್ಟಿರುವ ಎಸ್ಐಟಿ ಅಧಿಕಾರಿಗಳ ತಂಡ ಮನೆ ಜಾಲಾಡುತ್ತಿದೆ. ಭಾರಿ ಬಿಗಿ ಭದ್ರತೆಯಲ್ಲಿ ತಿಮ್ರೋಡಿ ಮನೆ ಪರಿಶೀಲನೆ ನಡೆಯುತ್ತಿದೆ. ಬೆಳಗ್ಗೆನೆ ತಿಮ್ರೋಡಿ ಹಾಗೂ ಆತನ ಗ್ಯಾಂಗ್ ಸಹಚರಾದಂತಹ ಸಮೀರ್, ಮೊಹಮ್ಮದ್ ಸಮೀರ್, ಗಿರೀಶ್ ಮಟ್ಟಣ್ಣ ಇವರಿಗೆಲ್ಲ ಆತಂಕ ಶುರುವಾಗಿ ಹೋಗಿದೆ. ಒಂದು ರೀತಿ ಲೂಸ್ ಮೋಷನ್ ಶುರುವಾಗಿದೆ ಅಂತಾನೆ ಹೇಳಬಹುದಾಗಿದೆ. ಮನೆ ಪರಿಶೋಧನೆ ಬಳಿಕ ತಿಮ್ರೋಡಿಯನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುತ್ತಾರೋ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಶೋಧ ನಡೆಸಿರುವ ಅಧಿಕಾರಿಗಳು ಸಾಕ್ಷಿಯನ್ನ ಸಂಗ್ರಹಿಸಲಿದ್ದಾರೆ. ಮೇಲಾಗಿ ಆ ಭೀಮಾ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಬಳಸುತ್ತಿದ್ದಂತಹ ಮೊಬೈಲ್ ಅನ್ನ ಹುಡುಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ವೇಳೆ ಆ ಮೊಬೈಲ್ ಏನಾದರೂ ಸಿಕ್ಕರೆ ನಿಜ ಹೇಳ್ತೀನಿ, ಈ ಬುರುಡೆ ಗ್ಯಾಂಗಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬರಲಿದೆ ಅನ್ನುತ್ತಿದ್ದಾರೆ ಎಸ್ಐಟಿ ತಂಡ. ಚಿನ್ನಯ್ಯ ಮೊಬೈಲ್ ಕುರಿತು ಶೋಧ. ಹೌದು, ಚಿನ್ನಯ್ಯನ ಮೊಬೈಲ್ ಕುರಿತು ಶೋಧ ನಡೆಯುತ್ತಿದೆ. ವಿಚಾರಣೆ ವೇಳೆ ಚಿನ್ನಯ್ಯ ಹಲವಾರು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾನೆ. ಯಾವಾಗ ಇವನನ್ನ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡಲು ಪ್ರಾರಂಭಿಸಿದ್ದರೋ ಪ್ರತಿಯೊಂದು ವಿಷಯವನ್ನ ಆತ ಎಲ್ಲವನ್ನ ಬಹಿರಂಗಪಡಿಸಿದ್ದಾನೆ ಅನ್ನುವ ಮಾಹಿತಿ ಈಗ ಗೊತ್ತಾಗಿದೆ. ಈ ಪೈಕಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ಸೇರಿದಂತೆ ಹಲವು ಪ್ರಮುಖರು ಈ ಬುರುಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಗುರುತಿಸಲ್ಪಟ್ಟಿದ್ದಾರೆ. ಪ್ರತಿಯೊಬ್ಬರು ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್, ಒಬ್ಬ ಸ್ಕ್ರೀನ್ ರೈಟರ್ ಮತ್ತು ಒಬ್ಬ ಎಡಿಟರ್ ಹಾಗೂ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಟಿ ಜಯಂತನಂತಹ ಕಿಲಾಡಿಗಳು ಈ ಬುರುಡೆ ಗ್ಯಾಂಗ್ನಲ್ಲಿ ಇದ್ದರು ಅಂತ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದಂತೆ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಲಾಗಿದೆ. ಈ ಪ್ರಕರಣ ಸಂಬಂಧ ಇವರು ದೆಹಲಿಗೆ ತೆರಳಿ ಕೆಲವು ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಭೇಟಿಯಾಗಿದ್ದರು ಅನ್ನುವ ಮಾಹಿತಿ ಗೊತ್ತಾಗಿದೆ. ಇಷ್ಟೇ ಅಲ್ಲ, ಈ ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿಯಾಗುವಾಗ ಇವರು ರೋಡ್ ಮೂಲಕ ಈ ಒಂದು ತಲೆ ಬುರುಡೆಯನ್ನು ಎತ್ತಿಕೊಂಡು ಹೋಗಿದ್ದರು. ಒಂದು ವೇಳೆ ಏನಾದರೂ ಇವರು ಏರೋಪ್ಲೇನ್ ಮೂಲಕ ಎತ್ತಿಕೊಂಡು ಹೋಗಬೇಕಾದ್ರೆ ಅಲ್ಲಿ ಸ್ಕ್ಯಾನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹೀಗಾಗಿ ರೋಡಿನಲ್ಲಿಯೇ ರಾತ್ರೋರಾತ್ರಿ ಓಡಾಡುತ್ತಿದ್ದರು ಅನ್ನುವ ಮಾಹಿತಿ ಕೂಡ ಈಗ ಈ ಭೀಮನಿಂದಲೇ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ತಿಮ್ರೋಡಿ ಮನೆಯಲ್ಲಿ ಭಾರೀ ರೀತಿಯ ಶೋಧ ಕಾರ್ಯ ನಡೆಯುತ್ತಿದೆ. ಸ್ನೇಹಿತರೆ, ಇತ್ತೀಚೆಗೆ ನಾವು ಧರ್ಮಸ್ಥಳ ಹೆಸರು ಎತ್ತಿದಾಗೆಲ್ಲ ಪ್ರತಿ ಬಾರಿ ನಮಗೆ ಮುನ್ನೆಲೆಗೆ ಬರೋದೇ ಈ ತಿಮ್ರೋಡಿ. ಅಷ್ಟಕ್ಕೂ ಈ ತಿಮ್ರೋಡಿಯ ಬ್ಯಾಕ್ಗ್ರೌಂಡ್ ಏನು ಅಂತ ನೀವು ತಿಳಿದುಕೊಳ್ಳಲೇಬೇಕು. ಯಾವುದೋ ಒಂದು ಜಾಗದ ಬಗ್ಗೆ ಧರ್ಮಸ್ಥಳ ದನಿಗಳ ಮಧ್ಯೆ ಹಾಗೂ ತಿಮ್ಮರೊಡಿಯ ಮಧ್ಯೆ ಜಗಳ ಆಗಿದ್ದಕ್ಕೆ ಇದೇ ಕಾರಣ ಸೌಜನ್ಯ ಕೇಸನ್ನ ತೆಗೆದುಕೊಂಡು ಅವರ ವಿರುದ್ಧ ಹೋರಾಡಲು ಮತ್ತು ಅವರನ್ನ ಮುಗಿಸಲು ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೆ ಕಳಂಕ ಬರುವ ಹಾಗೆ ಹುನ್ನಾರ ಮಾಡಲು ಮುಂದಾಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೆಲವರು ಸ್ಥಳೀಯರು ಹೇಳುತ್ತಾರೆ. ಆದರೆ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅವರು ಹಲವಾರು ಅನೈತಿಕ ದಂಧೆಗಳನ್ನ ಮಾಡುತ್ತಿದ್ದರು ಎನ್ನುವ ವರದಿ ಕೂಡ ನಾವು ಸ್ಥಳೀಯರಿಂದ ಕೇಳುತ್ತೇವೆ. ಹೀಗಾಗಿ ಅವರ ಮೇಲೆ ಹಲವಾರು ಕೇಸುಗಳು ಕೂಡ ದಾಖಲಾಗಿವೆ. ಇವರ ಮೇಲೆ ಸರಿಸುಮಾರು 34ರಿಂದ 40 ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸುಗಳಿವೆ. ಅಷ್ಟೇ ಅಲ್ಲದೆ ಹಿಂದೆ ಇವರು ಮಾಡುತ್ತಿದ್ದ ಇಂತಹ ಕೆಲಸದಿಂದಾಗಿ ಇವರ ಮೇಲೆ ಎನ್ಕೌಂಟರ್ ಮಾಡಬೇಕೆನ್ನುವ ಒಂದು ಆದೇಶ ಕೂಡ ಹೊರಹೊಮ್ಮಿತ್ತು. ಆದರೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬದುಕಿದ್ದೇನೆ ಅಂತ ಅವರೇ
ಹೇಳಿಕೊಳ್ಳುತ್ತಾರೆ. ಇದಕ್ಕೆಲ್ಲ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಕೊಡುವ ಒಂದು ಕಾರಣ ಧರ್ಮಸ್ಥಳವೇ ಅಂತ ಅವರು ಹೇಳುತ್ತಾರೆ. ಧರ್ಮಸ್ಥಳದ ಧನಿಗಳಿಗೆ ಮತ್ತು ಧರ್ಮಸ್ಥಳಕ್ಕೆ ಕಪ್ಪು ಚಿಕ್ಕ ಬರುವ ಹಾಗೆ ಬೇಕು ಅಂತಾನೆ ಸೌಜನ್ಯ ಕೇಸನ್ನ ಕೈಗೆತ್ತಿಕೊಂಡು ಇದನ್ನ ಮಾಡಿದವರು ಧರ್ಮಸ್ಥಳದವರೇ ಅಂತ ಸುಖ ಸುಮ್ಮನೆ ಸಾಕ್ಷಿಗಳಲ್ಲಿದೆ ಭಾಷಣವನ್ನ ಮಾಡುತ್ತಾರೆ ಅನ್ನೋದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಮಾತು ಎತ್ತಿದರೆ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳುತ್ತಾರೆ. ಸಾಕ್ಷಿ ಇದ್ದರೆ ಯಾಕೆ ಕೇವಲ ಬೊಬ್ಬೆಯನ್ನ ಹೊಡಿಬೇಕು, ಬರೀ ಮೀಡಿಯಾದಲ್ಲಿ ಮಾತಾಡಬೇಕು, ಯೂಟ್ಯೂಬ್ಗೆ ಇಂಟರ್ವ್ಯೂಸ್ ಅನ್ನ ಕೊಡಬೇಕು? ಅಷ್ಟು ಸಾಕ್ಷಿ ಇದ್ದರೆ ನಿಜಕ್ಕೂ ಸೌಜನ್ಯ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ ಹಾಗೂ ಸೌಜನ್ಯಗೆ ನಿಜಕ್ಕೂ ನ್ಯಾಯ ಕೊಡಿಸಬೇಕಾಗಿದ್ದರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿ ಆ ದಾಖಲೆಗಳನ್ನ ಕೊಡಬೇಕು, ಆ ಸಾಕ್ಷಿಗಳನ್ನ ಕೊಡಬೇಕು. ಆದ್ರೆ ಇವತ್ತಿನವರೆಗೂ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಕೇವಲ ಮೀಡಿಯಾ ಮೂಲಕ ಸೌಜನ್ಯಗೆ ನ್ಯಾಯ ಕೊಡಿಸಬೇಕೆಂದು ಮುಂದಾಗಿದ್ದಾರೆ ಹೊರತು ಇವತ್ತಿನವರೆಗೆ ಅವರು ಕೋರ್ಟ್ಗೆ ಹೋಗಿಲ್ಲ ಅನ್ನೋದು ಅಲ್ಲಿಯ ಸ್ಥಳೀಯರ ನೋವಾಗಿದೆ. ಇವರು ಕೇವಲ ತಮ್ಮ ಮೈಲೇಜ್ಗಾಗಿ ಧರ್ಮಸ್ಥಳವನ್ನ ಹಾಳು ಮಾಡೋಗೋಸ್ಕರ ದನಿಗಳು ಹಾಗೂ ಅವರ ಮಧ್ಯೆ ನಡೆದ ಒಂದು ಜಗಳದಿಂದಾಗಿ ಧರ್ಮಸ್ಥಳವನ್ನೇ ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟಿದ್ದಾರೆ ಅಂತ ಕೆಲವು ಮೂಲಗಳು ಹೇಳುತ್ತವೆ. ಸೌಜನ್ಯ ಕೇಸಿನಲ್ಲಿ ಧರ್ಮಸ್ಥಳ ದನಿಗಳಿಗೆ ಪಾಠ ಕಲಿಸಲೇಬೇಕು ಅಂತ ಹೋರಾಟ ಮಾಡಲು ಮುಂದಾದ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಇಲ್ಲಿವರೆಗೆ ಚಪ್ಪಲಿ ಕೂಡ ಹಾಕೋದಿಲ್ಲ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಸೌಜನ್ಯ ಸಾವನ್ನು ಒಪ್ಪಿದ ಜಾಗದಲ್ಲಿ ದೊಡ್ಡದೊಂದು ದೇವಸ್ಥಾನ ಕಟ್ಟುತ್ತೇನೆ ಅಂತ ಹೇಳಿಕೊಳ್ಳುತ್ತಾರೆ. ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಇದೊಂದು ಕೇವಲ ಪಬ್ಲಿಸಿಟಿ ಗಿಮೇಕ್. ಈ ಅಪ್ಪ ಏನೂ ಮಾಡೋದಿಲ್ಲ, ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಟಿವಿಯಲ್ಲಿ ಬಂದು ಯೂಟ್ಯೂಬ್ ನಲ್ಲಿ ಇಂಟರ್ವ್ಯೂ ಕೊಟ್ಟು ಸುಮ್ಮನೆ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಅಂತ ಹೇಳುತ್ತಿದ್ದಾರೆ. ಇವರ ಜೊತೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರು ಕೂಡ ಸೇರಿಕೊಂಡಿದ್ದಾರೆ ಹಾಗೂ ಇವರು ಬ್ಲಾಕ್ ಮೇಲ್ ಕುತಂತ್ರದಿಂದ ದುಡ್ಡನ್ನ ಗಳಿಸುತ್ತಿದ್ದಾರೆ ಅನ್ನೋದು ಕೆಲವರ ವಾದವಾಗಿದೆ. ಆದ್ರೆ ಇವರ ವಿರೋಧಿಗಳು ಇದನ್ನೆಲ್ಲ ಕುತಂತ್ರ, ಇದೆಲ್ಲ ಒಂದು ಹುನ್ನಾರ, ಧರ್ಮಸ್ಥಳದ ಕ್ಷೇತ್ರವನ್ನ ಬ್ಲಾಕ್ ಮೇಲ್ ಮಾಡಿ ಸೌಜನ್ಯಳ ಹೆಸರು ಹೇಳಿ ವ್ಯಕ್ತಿಗಳಿಂದ ದುಡ್ಡು ಮಾಡುತ್ತಿದ್ದಾನೆ ಅಂತ ಅಪವಾದಗಳು ಕೂಡ ಕೇಳಿ ಬರುತ್ತಿವೆ. ಕೆಲವರು ಹೇಳುವ ಪ್ರಕಾರ ಇವರ ಅಕೌಂಟ್ಗೆ ಲಕ್ಷ ದುಡ್ಡು ಪ್ರತಿ ತಿಂಗಳು ಬರುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಡಿಜಿಟಲ್ ಮಾಧ್ಯಮ ಅನ್ನುವ ಒಂದು ಚಾನೆಲ್ಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಅಲ್ಲಿ ಅವರು ತಮ್ಮ ಮನೆಯನ್ನ ಧರ್ಮಸ್ಥಳಕ್ಕೆ ಕೌಂಟರ್ ಕೊಡಲು ಒಂದು ಮಿನಿ ಧರ್ಮಸ್ಥಳವನ್ನೇ ತಿಮ್ಮರೊಡಿಯಲ್ಲಿ ಕಟ್ಟುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಲಕ್ಷ ಕೋಟಿ ಬಂಡವಾಳ ಹಾಕಿ ಅಣ್ಣಪ್ಪನ ಹಾಗೂ ದೈವಗಳ ದೇವಸ್ಥಾನವನ್ನ ಕಟ್ಟುತ್ತಿದ್ದಾರೆ. ಆದರೆ ಕೆಲವರು ಹೇಳುವ ಪ್ರಕಾರ ಅವರಿಗಿರುವ ಇನ್ಕಮ್ ನಿಂದ ಇಂಥದೊಂದು ಭವ್ಯವಾದ ಮನೆ ಹಾಗೂ ದೇವಸ್ಥಾನವನ್ನ ಕಟ್ಟಲು ಅದೇಗೆ ಸಾಧ್ಯ ಅಂತ ಮಾತುಗಳು ಕೇಳಿ ಬರುತ್ತಿವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇರುವಂತಹ ಬೀಡಿನ ಮನೆಯ ಹಾಗೆ ತಾವು ಕೂಡ ತಿಮ್ಮರೊಡಿಯಲ್ಲಿ ಅವರಿಗೆ ಚಾಲೆಂಜ್ ಮಾಡಿ ಬೀಡಿನ ಭವ್ಯ ಮನೆಯನ್ನ ಕಟ್ಟುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಅಂದರೆ ಅವರ ಪ್ರಕಾರ ಒಂದು ಮಿನಿ ವಿಧಾನಸೌಧವನ್ನೇ ಕಟ್ಟಬೇಕೆನ್ನುವುದು ಅವರ ಉದ್ದೇಶವಾಗಿದೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಮಹೇಶ್ ಶೆಟ್ಟಿ ಅವರ ಆದಾಯದ ಬಗ್ಗೆ ಕೂಡ ಕೆಲವು ಮಾಹಿತಿಗಳು ಕೊಡಲೇಬೇಕಾಗುತ್ತದೆ. ಮಹೇಶ್ ಶೆಟ್ಟಿ ಅವರಿಗೆ ತಿಮ್ಮರೊಡಿಯಲ್ಲಿ 10 ಎಕರೆ ತೋಟವಿದೆ. ಇದರಲ್ಲಿ ಅವರು ಅಡಿಕೆ ಮತ್ತು ರಬ್ಬರ್ ಅನ್ನ ಬೆಳೆಯುತ್ತಾರೆ. ಈ ತೋಟದಲ್ಲಿಯೇ 3,500 ರಬ್ಬರ್ ಗಿಡಗಳಿವೆ. ಅಷ್ಟೇ ಅಲ್ಲದೆ 1 ಎಕರೆ ಜಾಗದಲ್ಲಿ ಗಂಧದ ಮರಗಳನ್ನ ಕೂಡ ಬೆಳೆಸಿದ್ದಾರೆ. ಹೀಗಾಗಿ ಕೃಷಿ ಅವರ ಮೂಲ ಆದಾಯವಾಗಿದೆ. ಅವರ ಪ್ರಕಾರ ಇದನ್ನ ಬಿಟ್ಟು ಅವರು ಬೇರೆ ಯಾವುದೇ ವ್ಯಾಪಾರವನ್ನ ಮಾಡುವುದಾಗಲಿ ದಂಧೆಯನ್ನ ಮಾಡುವುದಾಗಲಿ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಇವರ ಬಳಿ ಇಷ್ಟು ದುಡ್ಡು ಹೇಗೆ ಬಂತು ಅನ್ನೋದು ಇನ್ನೊಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಈ ವ್ಯಕ್ತಿ ಸರಿಯೋ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿ ಸರಿಯೋ ಅನ್ನೋದು ನಿರ್ಧಾರ ಮಾಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ನಾವು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿದ್ದೇವೆ ಅಷ್ಟೇ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇಲ್ಲಿ ನಾವು ನಿರ್ಧಾರ ಮಾಡುವಷ್ಟು ದೊಡ್ಡವರಲ್ಲ.